ಲಯನ್ ಸೇವಾ ಮಂದಿರದಲ್ಲಿ ಭಂಡಾರಿ ಸಮಾಜ ಸಂಘ ಹಾಗೂ ಭಂಡಾರಿ ಮಹಿಳಾ ಸಂಘದ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಪುತ್ತೂರಿನ ಲಯನ್ ಸೇವಾ ಮಂದಿರದಲ್ಲಿ ಭಂಡಾರಿ ಸಮಾಜ ಸಂಘ ಹಾಗೂ ಭಂಡಾರಿ ಮಹಿಳಾ ಸಂಘದ ವತಿಯಿಂದ ನಡೆದ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯಾವುದೇ ಸಮಾಜದ ಅಸ್ತಿತ್ವ ಉಳಿಸಿಕೊಳ್ಳಲು ಸಂಘಟನೆ ಅನಿವಾರ್ಯ ಎಂದು ತಿಳಿಸಿದ್ರು. ಕಾಲ ಬದಲಾದಾಗ ಆ ದುಂಬುದಾಗಲ ಆಚಾರ ವಿಚಾರ ಇಂತಾಗಲೇ ಒಂದು ಸಂಸ್ಕೃತಿದ ಭಾಗ, ಆ ಸಂಸ್ಕಾರದ ಭಾಗ ಆ ರೀತಿಡ್ ಆ ಸಮಾಜನ ಒಟ್ಟು ಮಲ್ಕೊಳ್ತೀನ ಒಂದು ಕುಟುಂಬನ ಒಟ್ಟು ಮಲ್ಕೊಳ್ತೀನ ಸಂಗತಿ ಮಲ್ಕೊಳ್ತೀನಿ. ಇನಿ ತುಳುನಾಟು ನಾನು ಬಣ್ಣ ಕೇಳಿದೆ, ಭಂಡಾರಿ ಸಮಾಜ ಅಲಿಯ ಘಟ್ಟ ಅತ್ತ ಮಕ್ಕಳ ಘಟ್ಟ ಅಂದೇನೆ. ಈಗ ಅಲಿಯ ಘಟ್ಟ ಬಂದು ಖುಷಿಯಾಗಿ ಯಾರು ಮಕ್ಕಳ ಘಟ್ಟದ ಮಕ್ಕಳ ಘಟ್ಟದಾಗ ಪಿದಾಯಿನ ಭಕ್ತರಾಗಿ ಅಲಿಯ ಘಟ್ಟದಾಗ ಮುಪ್ಪದ ಮೂಲ ನಿವಾಸಿಗಳು. ಆ ಮೂಲ ನಿವಾಸಿಗಳು ಇನ್ನಿಲ್ಲ ಅಲಿಯ ಘಟ್ಟ ಸಂಪ್ರದಾಯದಾಗ ಏನೇನು ದಕ್ಷಿಣ ಕನ್ನಡ ತುಳುನಾಡಿಗೆ ಪಿದಾಯಿನ ಭಕ್ತರ ಅದ್ರ ಮಾತ್ರ ಮಕ್ಕಳ ಘಟ್ಟದಾಗ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದ ದೇವಾರಾಧಕ ಸಂಘದ ಸದಸ್ಯ ಅಶ್ವಥ್ ಬರಿಮಾರ್ ಅವರು ತುಳುನಾಡಿನ ವಿಶೇಷ ದಿನವಾದ ಆಟಿ ತಿಂಗಳಿಗೆ ವಿಶೇಷ ಮಹತ್ವವಿದೆ. ಆಟಿಕೂಟವನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲೇ ಆಚರಿಸುವಂತಾದರೆ ತಮ್ಮ ಮಕ್ಕಳಿಗೆ ಆಟಿ ತಿಂಗಳ ಮಹತ್ವವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ರು. ಮೂಗರ ವೈದ್ಯರ ಗೊತ್ತಿದ್ದಾರೆ ನಮ್ಮ ತತ್ವ ಹೋಗುದು ನಮಗೆ ದೂರ ಆಗುದು ಅದಕ್ಕೆ ಫಸ್ಟ್ ನಮ್ಮ ಇಲ್ಲ ಮಾಡ್ತದೆ ಒಕ್ಕ ಇಂಚಿನ ಕೂಕಡ ಮಾಡ್ತದೆ ನಮ್ಮ ಫಸ್ಟ್ ಹಿರಿಯಾಗ್ತದೆ ಅಕ್ಕಲಗಾಯಿ ಗೆದ್ದೊಂದಿನ ಕೆಲಸ ಯಾವ ಮಾಡಿ ಎಲ್ಲಿಯ ಬೇರೆ ಹೆಚ್ಚಿನ ಮತ್ತೊಂದಿಲ್ಲ ದಯಮಾಡಿ ನಮ್ಮ ವಿದ್ಯಾರ್ಥಿಗಳ ಮದ್ದು ఒక ಕಷಾಯ ಕೊಡಬೇಕು. ಅದು ಮೈಗ್ರೇನ್ ಪರ ಮಾಡೋದು ಮೈಗ್ರೇನ್ ಐಕುಲ ಹೆಚ್ಚಿನ ಮದ್ದು ಗೊತ್ತಿಲ್ಲ ಆಯುರ್ವೇದ ಅದಕ್ಕೆ ಕೂಡ ಬರೆದಿ ಹೋದ್ದು ನೆಕ್ಸ್ಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆಸೆ ಉಂಟು. ಗಾಯ ಮಾಡ್ತಾರೆ ಬಂದ ಇಂಚೆ ನಮ್ಮ ಹಿರಿಯಾಗಿನ ಮಂತ್ರನ ಎರಡೇ ಬೇರೆ ಆಚಾರ ಬೇರೆ ಸಂಸ್ಕಾರ ಐದು ಬಳಿಪವರು ಒಂದು ಗುರು ಸಾಹಿತ್ಯ ಕಡೆ ಐದು ಬರೆಯ ಸಾಹಿತ್ಯ ಕಡೆ ಪ್ರೇರಣೆ ಕೊಟ್ಟು ಹೆಚ್ಚಿನ ಕೆಲಸ ಮಾಡ್ಕೊಂಡ ಅಪಗಣ ಸಂಸ್ಕಾರ. ಪುತ್ತೂರು ಭಂಡಾರಿ ಸಮಾಜದ ಅಧ್ಯಕ್ಷ ಕಾಯ್ಪ ಕೇಶವ ಭಂಡಾರಿ ಬೆಳ್ಳಿಪಾಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರಕೃತಿದತ್ತವಾಗಿ ಸಿಗುವ ಫಲವಸ್ತುಗಳನ್ನು ತಿನ್ನುವ ಮಹತ್ವವನ್ನು ಹೊಂದಿರುವ ಆಟಿ ತಿಂಗಳ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕೃಷಿ ಹೋಗಿ ಮಾಡ್ಕೊಂಡಲ್ಲ ಆಟಿ ತಿಂಗಳು ಆಟಿಗೆ ಹೋಗುವ ಇತ್ಯಾದಿ ಹೋಗು ಕೆಲಸದ ನಂತರ ಬಳ್ಳಿ ಅಂತ ಆ ಸಂಪ್ರದಾಯ ಆಟಿ ತಿಂಗಳು ತನಕ ನಮ್ಗೆ ಮಾತ್ರ ಇಲ್ಲ. ದುಡ್ಡು ಮಾತ್ರ ನಮ್ಮ ಸೌಕರ್ಯ ಜಾಸ್ತಿ ಇರುತ್ತೆ. ಬಂದಾಗ ನಮ್ಮ ಇಲ್ಲಿ ಮಸ್ತ್ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಬಂದಾಗ ನಮ್ಮ ಫೋನ್ ಉಂಟು, ವಿಶೇಷ ಕಾರ್ಯಕ್ರಮ ಟಿವಿ ಉಂಟು, ಲ್ಯಾಪ್ಟಾಪ್ ಇತ್ಯಾದಿ ಮಾತ್ರ ನಮ್ಮ ಕಂಪ್ಯೂಟರ್ ಕೊಟ್ಟು ನಮ್ಮ ಭಾರಿ ಮುಂದಾಗಿರ್ತದ ಅಂಡ ಈತ ಮುಂದಾಗಿರ್ತದಲ್ಲ ನಮ್ಮ ಈ ಪ್ರಕೃತಿನೇ ಆಗೋದು ಬಂದಾಗ ನಾವು ಈ ಭೂಮಿಯಲ್ಲಿ ನಮ್ಮ ವೈಭವವನ್ನು ನಯನ ಜಗದೀಶ್ ಹಾಗೂ ಶೋಭಾ ಅವರು ಚೆನ್ನಮಣೆ ಆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಐವತ್ತು ವರ್ಷ ದಾಂಪತ್ಯ ಜೀವನ ಪೂರೈಸಿದ ದಾಸಪ್ಪ ಭಂಡಾರಿ ಹಾಗೂ ಪದ್ಮಾವತಿ ಭಂಡಾರಿ ದಂಪತಿಯನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ನವ ದಂಪತಿಯನ್ನ ಗೌರವಿಸಲಾಯಿತು. ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ನಿರಂಜನ್ ರೈ ಮಠಂತಬಿಟ್ಟು, ಭಂಡಾರಿ ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿ ಐತಪ್ಪ ಭಂಡಾರಿ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ನಿರಂಜನ್ ರೈ ಮಠಂತಬಿಟ್ಟು, ಭಂಡಾರಿ ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿ ಐತಪ್ಪ ಭಂಡಾರಿ, ಸಂಘದ ಕಾರ್ಯದರ್ಶಿ ಜಗದೀಶ್ ನರಿಮಕುರು ಮತ್ತಿತರರು ಉಪಸ್ಥಿತರಿದ್ದರು.
ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.